ನಮಸ್ಕಾರ ವೀಕ್ಷಕರು. ಭಾರತ ದೇಶ ಸ್ವತಂತ್ರ ಪಡೆದು ಇಂದಿಗೆ 75ನೇ ಸಂಭ್ರಮ. ಈ ಸಂಭ್ರಮವನ್ನು ದೇಶದಲ್ಲಿ ಮನೆ ಮನೆಯಲ್ಲಿ ರಾಷ್ಟ್ರಧ್ವಜ ಉತ್ಸವವನ್ನಾಗಿ ದೇಶ ಆಚರಿಸುವುದರ ಜೊತೆಗೆ ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ನೀಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ದಿನವೂ ಹೌದು. ಈ ದಿನ ನಮ್ಮ ದೇಶದ ಇತಿಹಾಸ ಕಡೆ ಕಣ್ಣಾಯಿಸುವ ಪ್ರಯತ್ನವೇ ಈ ಹೊತ್ತಿನ ಸ್ವತಂತ್ರ ಸಂಗ್ರಾಮ. 1947 ಭಾರತ ಸ್ವತಂತ್ರ ದೇಶವಾಗಿ ಉದಯವಾದ ದಿನ. ಈ ದಿನ ಭಾರತೀಯರಾದ ನಮ್ಮಲ್ಲಿ ಸಂತೋಷ ಸಂಭ್ರಮ ಪಡುವುದರ ಜೊತೆಗೆ ಹೆಮ್ಮೆ ಪಡುವಂತಹ ದಿನ. ಈ ದಿನ ನಾವು ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಇತಿಹಾಸ. ಹೌದು, ಅದೇ ಇತಿಹಾಸ. ಅದು ಸ್ವಾತಂತ್ರ್ಯ ಹೋರಾಟ, ಕಿಚ್ಚು, ತ್ಯಾಗ, ಬಲಿದಾನದ ಇತಿಹಾಸ. ಈ ದಿನ ನಾವು ಭಾರತದ ಇತಿಹಾಸದ ಕಡೆ ಕಣ್ಣಾಯಿಸಲೇಬೇಕು. ಯಾಕೆಂದರೆ ಇತಿಹಾಸ ತಿಳಿಯದ ಬುದ್ಧಿವಂತ ನಟನೊಬ್ಬ ಭಾರತದ ಸಾಮ್ರಾಟ್ ಅಶೋಕನನ್ನು ಯಾವನವನೋ ಅಶೋಕ ಅಂತ ಕೇಳಿದ ಹಾಗೆ ಮುಂದೊಂದು ದಿನ ಜನ ಏನದು ಸ್ವಾತಂತ್ರ್ಯ ಅಂದ್ರೆ ಅಂತ ಕೇಳಬಹುದು. ಅದನ್ನು ಕೇಳಿ ಇಲ್ಲಿಯ ಜನ ಸುಮ್ಮನಿರುವಂತಹ ಪರಿಸ್ಥಿತಿ ಬಂದರೂ ಬರಬಹುದು. ಅದಕ್ಕಾಗಿ ನಾವು ನಮ್ಮ ಇತಿಹಾಸವನ್ನು ಅರಿಯಲೇಬೇಕಲ್ವೇ? ಭಾರತ ಸ್ವತಂತ್ರ ಹೋರಾಟ ಅದೆಷ್ಟು ಭಾರತೀಯರಲ್ಲಿ ಕಿಚ್ಚು ಹಚ್ಚಿತೋ ಗೊತ್ತಿಲ್ಲ. ಆದ್ರೆ ಆ ಹೋರಾಟದ ಪ್ರತಿಫಲ ಭಾರತ ಸ್ವತಂತ್ರ ಎಂಬ ಹಬ್ಬ ನಮ್ಮ ಕಣ್ಣ ಮುಂದೆ ಇದೆ. ಭಾರತದಲ್ಲಿ ಸ್ವರಾಜ್ಯದ ಕಲ್ಪನೆ ಗರಿಗೆದರುವ ಮೊದಲೇ ಭಾರತೀಯರು ಬ್ರಿಟಿಷ್ ಅಧಿಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು. ಶಿಕ್ಷಿತ ವರ್ಗಗಳ ನಡುವೆ ಅಶಿಕ್ಷಿತ ಭಾರತೀಯರಲ್ಲಿ ಶಿಕ್ಷಣ ಉದ್ಯೋಗ ಅವಕಾಶಗಳನ್ನು ನೀಡಿದ್ದ ಬ್ರಿಟಿಷರ ವಿರುದ್ಧವೇ ಅದೇ ಜನರು ತಿರುಗಿ ಬೀಳುತ್ತಾರೆ, ಹೋರಾಟ ನಡೆಸುತ್ತಾರೆ ಎಂದರೆ ಅದಕ್ಕೆ ಕಾರಣ ಇಲ್ಲಿದೆ ನೋಡಿ. ಭಾರತದಲ್ಲಿ ಮೂಡಿತ್ತು ಸ್ವರಾಜ್ಯದ ಕಲ್ಪನೆ. 1945 ಆಗಸ್ಟ್ 6ರಂದು ಹಿರೋಶಿಮಾಗೆ ಅಮೆರಿಕ ಅಣುಬಾಂಬ್ ದಾಳಿ ನಡೆಸಿದ ವಿಚಾರ ನಿಮಗೆ ತಿಳಿದೇ ಇದೆ. ಇದು ಪ್ರಪಂಚಾದ್ಯಂತ ಆತಂಕಕ್ಕೆ ಕಾರಣವಾಗಿತ್ತು. ಒಂದನೆಯ ಮಹಾಯುದ್ಧದ ನಂತರ ಸ್ಥಾಪಿಸಲಾಗಿದ್ದ ಲೀಗ್ ಆಫ್ ನೇಷನ್ಸ್ನ ವಿಫಲತೆ ಹಾಗೂ ಎರಡನೆಯ ಮಹಾಯುದ್ಧದ ಘೋರ ಪರಿಣಾಮಗಳನ್ನರಿತು ಮುಂದೆ ಯುದ್ಧಗಳಾಗುವುದನ್ನು ತಡೆಯಲು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸುಭದ್ರತೆ ಕಾಪಾಡಿ ಮಾನವ ಜನಾಂಗದ ಜೀವನ ಮಟ್ಟ ಸುಧಾರಿಸುವ ಧ್ಯೇಯದೊಂದಿಗೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯನ್ನು ಅಧಿಕೃತವಾಗಿ ಸ್ಥಾಪಿಸಲಾಯಿತು. ಭಾರತ 1945 ಅಕ್ಟೋಬರ್ 30ರಂದು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆಯಿತು. ಇದರ ಪರಿಣಾಮವಾಗಿ ಭಾರತವನ್ನು ಸ್ವತಂತ್ರ ದೇಶವಾಗಿ ಮಾಡುವ ಚಿಂತನೆಗಳು ವಿಶ್ವಸಂಸ್ಥೆಗಳಲ್ಲಿ ಚರ್ಚೆಯಾಗುತ್ತಿದ್ದರೆ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ವರಾಜ್ಯದ ಕಲ್ಪನೆಗಳು ಗರಿಗೆದರಿದ್ದವು. ಬ್ರಿಟಿಷ್ ನೀತಿಯಿಂದ ರೊಚ್ಚಿಗೆದ್ದ ಜನ, ದೇಶಕ್ಕಾಗಿ ಬಲಿದಾನವಿತ್ತ ಭಾರತೀಯರು. 1857ರಲ್ಲಿ ಸ್ಫೋಟಿಸಿತ್ತು ಮಹಾ ಹೋರಾಟ. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದ ಭಾರತದಲ್ಲಿ ಜನ ಶಿಕ್ಷಣ ಉದ್ಯೋಗ ಪಡೆಯುವಂತಾಯ್ತಾದ್ರೂ ಅದೇ ಬ್ರಿಟಿಷ್ ನೀತಿಯು ಇಲ್ಲಿಯ ಜನರನ್ನು ರೊಚ್ಚಿಗೆಬ್ಬಿಸಿದ್ದವು. ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಸಹಾಯಕ ಸೈನ್ಯ ಪದ್ಧತಿ ನೀತಿಗಳು ಅಸಮಾಧಾನ ಉಂಟು ಮಾಡಿದವು. ಬ್ರಿಟಿಷರು ಜಮೀನ್ದಾರಿ ಭೂಮಿಯನ್ನು ವಶಪಡಿಸಿಕೊಂಡಿದ್ದು, ಭಾರತೀಯರಿಗೆ ಉನ್ನತ ಹುದ್ದೆಗಳನ್ನು ಬ್ರಿಟಿಷ್ ಸರ್ಕಾರ ನಿರಾಕರಣೆ ಮಾಡಿದ್ದು, ಬ್ರಿಟಿಷ್ ಅಧಿಕಾರಿಗಳ ಭ್ರಷ್ಟ ಮತ್ತು ನಿರಂಕುಶ ಆಡಳಿತ ಇವೆಲ್ಲವೂ ಬ್ರಿಟಿಷರ ವಿರುದ್ಧ ಸಂಗ್ರಾಮಕ್ಕೆ ಕಾರಣವಾಗಿತ್ತು. ತಮ್ಮ ಅಧಿಕಾರ ವಿಸ್ತರಣೆಯ ಉದ್ದೇಶದಿಂದ ಇಂಗ್ಲಿಷರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಜಾರಿಗೆ ತಂದಿದ್ರು. ಈ ನೀತಿಗಳಿಂದ ಹಲವು ಸಂಸ್ಥಾನಗಳು ಬ್ರಿಟಿಷರ ವಶವಾಗಿದ್ದವು. ಇದರಿಂದಾಗಿ ಭಾರತೀಯರು ಅಸಮಾಧಾನಗೊಂಡಿದ್ರು ಅನ್ನೋದು ಸತ್ಯ. ಇವರ ಆಡಳಿತದ ಬಗ್ಗೆಯೂ ಜನರಲ್ಲಿ ಅಸಮಾಧಾನ ಪ್ರಾರಂಭವಾಗಿತ್ತು.
ಇದರ ಜೊತೆಗೆ ಬಂಡಾಯ ಆರಂಭವಾಗಲು ಹಲವಾರು ಕಾರಣಗಳನ್ನು ಗಮನಿಸುವುದಾದರೆ, ಭಾರತದಲ್ಲಿ ಕ್ರೈಸ್ತ ಧರ್ಮಕ್ಕೆ ಭಾರತೀಯರನ್ನು ಮತಾಂತರ ಮಾಡಲಾಗುತ್ತಿದೆ ಅನ್ನೋ ವದಂತಿ ಭಾರತದಲ್ಲಿ ಹಬ್ಬಿದ್ದು ಇದು ಧಾರ್ಮಿಕ ಹೋರಾಟವಾಗಿ ರೂಪುರೇಷೆ ಪಡೆದುಕೊಂಡಿತ್ತು. ಇದು ಬ್ರಿಟಿಷರ ವಿರುದ್ಧ ಭಾರತೀಯರು ತಿರುಗಿ ಬೀಳಲು ವೇದಿಕೆಯಾಗಿತ್ತು. ಲಾರ್ಡ್ ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತ ಪ್ರಕಾರ ಉತ್ತರಾಧಿಕಾರಿಗಳಿಲ್ಲದ ಕಾರಣ ಝಾನ್ಸಿ, ಅವಧ, ಸತಾರಾ, ನಾಗ್ಪುರ ಮತ್ತು ಸಂಬಲ್ಪುರ ರಾಜ್ಯಗಳನ್ನು ಬ್ರಿಟಿಷ್ ಆಳ್ವಿಕೆಗೆ ವಶಪಡಿಸಿಕೊಳ್ಳಲಾಯಿತು. ನಾಗ್ಪುರದ ರಾಜಮನೆತನದ ಒಡವೆಗಳನ್ನು ಸಾರ್ವಜನಿಕವಾಗಿ ಹರಾಜು ಹಾಕಲಾಯಿತು. ಇದು ಅಷ್ಟರವರೆಗೆ ಬ್ರಿಟಿಷ್ ಆಡಳಿತದ ವಿರುದ್ಧ ತಿರುಗಿ ಬೀಳದ ರಾಜಮನೆತನಗಳು ಬ್ರಿಟಿಷರ ವಿರುದ್ಧ ನಿಲ್ಲಲು ಕಾರಣವಾಯಿತು. ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಅನೇಕ ನಂಬಿಕೆ ಆಚಾರಗಳಾದ ಸತಿ, ಬಾಲ್ಯ ವಿವಾಹವನ್ನು ಬ್ರಿಟಿಷರು ಅನಾಗರಿಕ ಎಂಬ ಕಾರಣವೊಡ್ಡಿ ನಿಷೇಧಿಸಿದರು. ಇದು ಧಾರ್ಮಿಕ ಭಾವನೆ ಧಕ್ಕೆ ಹೆಸರಲ್ಲಿ ಅನೇಕರ ಆಕ್ರೋಶಕ್ಕೆ ಕಾರಣವಾಯಿತು. ಬ್ರಿಟಿಷರ ನ್ಯಾಯ ಪದ್ಧತಿ ಮೂಲಭೂತವಾಗಿ ಭಾರತೀಯರ ವಿರುದ್ಧವೇ ಇತ್ತು ಅನ್ನೋದು ಮತ್ತೊಂದು ಕಾರಣವಾದರೆ, ಭಾರತೀಯರ ಮೇಲೆ ವಿಧಿಸಲಾಗಿದ್ದ ಕಟ್ಟಲಾಗದ ತೆರಿಗೆ. ಇದರ ಕಾರಣವಾಗಿ ರೈತರು ಆಹಾರ ಧಾನ್ಯಗಳನ್ನು ಬಿಟ್ಟು ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತಾಗಿ ಆಹಾರ ಧಾನ್ಯಗಳ ಬೆಲೆ ಏರಿಕೆ ಉಂಟಾಯಿತು. ಈಸ್ಟ್ ಇಂಡಿಯಾ ಕಂಪನಿಯು ಲೆಕ್ಕವಿಲ್ಲದಷ್ಟು ಚಿನ್ನ, ಬೆಳ್ಳಿ ಒಡವೆಗಳು, ರೇಷ್ಮೆ ಮತ್ತು ಹತ್ತಿಯನ್ನು ಬ್ರಿಟನ್ನಿಗೆ ಪ್ರತಿ ವರ್ಷವೂ ರಫ್ತು ಮಾಡುತ್ತಿತ್ತು. ಇದರ ಮೇಲೆ ವಿಧಿಸಲಾಗುತ್ತಿದ್ದ ತೆರಿಗೆಯಿಂದ ದುಡಿದ ಐಶ್ವರ್ಯವೇ ಕೈಗಾರಿಕಾ ಕ್ರಾಂತಿಯಲ್ಲಿ ಬ್ರಿಟನ್ ಮುಂಚೂಣಿಯಲ್ಲಿರಲು ಕಾರಣವಾಗಿತ್ತು. ಬ್ರಿಟಿಷರ ಉತ್ಪನ್ನಗಳು ಅತಿ ಕಡಿಮೆ ಬೆಲೆಯಲ್ಲಿ ಭಾರತದಲ್ಲಿ ಮಾರಾಟ ಮಾಡಿ ಪ್ರಾದೇಶಿಕ ಕುಶಲಕರ್ಮಿಗಳು ನಿರುದ್ಯೋಗಿಗಳಾಗಬೇಕಾಯಿತು. ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸಿಪಾಯಿಗಳಿಗೆ ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಉಪಯೋಗಿಸುವಂತೆ ಸೂಚಿಸಲಾಯಿತು. ಇದರಲ್ಲಿ ಬಳಸಲಾಗುತ್ತಿದ್ದ ಕಾಡತೂಸುಗಳನ್ನು ಹಿಂದೂಗಳಿಗೆ ಪವಿತ್ರವಾದ ಹಸು ಮತ್ತು ಮುಸ್ಲಿಮರಿಗೆ ನಿಷಿದ್ಧವಾದ ಹಂದಿಯ ಕೊಬ್ಬಿನಿಂದ ತಯಾರು ಮಾಡಲಾಗಿದೆ ಎಂಬ ವದಂತಿ ಹರಡಿತು. ಹೀಗೆ ಹಲವು ಕಾರಣಗಳಿಂದ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ನಾನಾ ರೀತಿಯ ಚಳುವಳಿಗಳು ಹುಟ್ಟಿಕೊಂಡಿದ್ದವು. ಚಳುವಳಿಯ ಹೋರಾಟದಲ್ಲಿ ಚಂದ್ರಶೇಖರ ಆಜಾದ್, ರವೀಂದ್ರನಾಥ ಠಾಗೂರ್, ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ ರಾಯ್ ಸೇರಿದಂತೆ ಹಲವರು ನಾಯಕತ್ವವನ್ನು ವಹಿಸಿ ಹೋರಾಟ ನಡೆಸುತ್ತಿದ್ದರೆ, ಇವರ ಜೊತೆ ಇಲ್ಲಿನ ಕೃಷಿಕರು, ಕೂಲಿ ಕಾರ್ಮಿಕರು, ಮಹಿಳೆಯರು, ದಲಿತರು ತಮ್ಮ ದೇಶಕ್ಕಾಗಿ ಬಲಿದಾನ ನೀಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನೀಡಿದ್ದಾರೆ. ಈ 75ನೇ ಸ್ವಾತಂತ್ರ್ಯ ದಿನದಂದು ನಾವು ಅವರ ಈ ಹೋರಾಟದ ಇತಿಹಾಸವನ್ನು ಹೇಳಿ ಹೆಮ್ಮೆ ಪಡೆದಿದ್ರೆ ಹೇಗೆ? ಬ್ರಿಟಿಷರಿಂದ ಸ್ವಾತಂತ್ರ್ಯ ಭಾರತೀಯರಿಗೆ ಸಿಗುತ್ತದೆ, ಆದರೆ ಸ್ವತಂತ್ರ ಭಾರತದ ಅಧಿಕಾರ ಯಾರ ಕೈಯಲ್ಲಿ ಇರುತ್ತದೆ ಎಂಬ ಪ್ರಶ್ನೆಗಳು ಮೂಡುತ್ತವೆ. ಭಾರತದ ಇತಿಹಾಸ ನೋಡಿದ್ರೆ ಇಲ್ಲಿ ಪಾಳೆಗಾರ ರಾಜ ಮನೆತನಗಳ ಕೈಯಲ್ಲಿದ್ದ ಆಡಳಿತದಲ್ಲಿ ಜಾತಿ ಪದ್ಧತಿಯ ಬಿಸಿ ಭಾರತೀಯರಿಗೆ ತಟ್ಟಿದ್ದು, ಅದರಿಂದ ಇನ್ನು ಸುಧಾರಿಸಿಕೊಳ್ಳದ ಸಮಾಜದಲ್ಲಿ ನಾವಿದ್ದೇವೆ. ಅಂತಹದ್ರಲ್ಲಿ ಸ್ವತಂತ್ರ ಭಾರತದಲ್ಲಿ ಅದೇ ದೌರ್ಜನ್ಯ ತುಂಬಿದ ಸಮಾಜ ಮುಂದುವರಿಯಬೇಕೇ ಅನ್ನೋ ಪ್ರಶ್ನೆ ಸ್ವರಾಜ್ಯ ಕಲ್ಪನೆಯಲ್ಲಿದ್ದವರಲ್ಲಿ ಮೂಡಿರಲಿಲ್ಲ. ಆದ್ರೆ ಒಬ್ಬ ಮಹಾನಾಯಕನಿಗೆ ಆ ಯೋಚನೆ ಬಂದಿದ್ದಾದ್ರೂ ಹೇಗೆ, ಇಲ್ಲಿದೆ ನೋಡಿ. ಸ್ವರಾಜ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ರೆ ಈ ದೇಶದ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಇದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ವಿಚಾರಗಳನ್ನು ಇಟ್ಟುಕೊಂಡು ಹೋರಾಟ ನಡೆಸುತ್ತಾರೆ. ಮೊದಲೇ ಹೇಳಿದಂತೆ ಭಾರತವನ್ನು ಸ್ವತಂತ್ರಗೊಳಿಸುವ ವಿಚಾರಗಳು ವಿಶ್ವ ಮಟ್ಟದಲ್ಲಿ ಚರ್ಚೆಯಲ್ಲಿರುವುದನ್ನು ಮನಗಂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದಲ್ಲಿ ಪ್ರಜೆಗಳು ಸ್ವಾತಂತ್ರ್ಯದ ಹಕ್ಕನ್ನು ಹೊಂದಿರಬೇಕೆನ್ನುವ ಹೋರಾಟಕ್ಕೆ ಸಜ್ಜಾಗಿದ್ರು. ಅದಕ್ಕೆ ಕಾರಣ ಭಾರತ ದೇಶದಲ್ಲಿ ಅವರು ಅನುಭವಿಸಿದ್ದ ಜಾತಿ ಪದ್ಧತಿಯ ನೋವು. ಭಾರತ ದೇಶ ಸ್ವತಂತ್ರವಾಗಿ ಬ್ರಿಟಿಷರಿಂದ ಭಾರತೀಯರಿಗೆ ಅಧಿಕಾರ ಹಸ್ತಾಂತರವಾಗುತ್ತದೆಯೇ ಹೊರತು ದೇಶದ ಬಡ ಜನರಿಗೆ ನ್ಯಾಯ ಸಿಗಲಾರದು ಅನ್ನೋದನ್ನು ಅವರು ಮನಗಂಡಿದ್ರು. ಈ ದೇಶ ಇಲ್ಲಿನ ರಾಜಮನೆತನ ಪಾಳೆಗಾರರ ಕೈಯಲ್ಲಿ ಸಿಕ್ಕರೆ ಮತ್ತೆ ಭಾರತೀಯರು ಜಾತಿ ಪದ್ಧತಿ, ಜೀತ ಪದ್ಧತಿಯ ಹೊಡೆತಕ್ಕೆ ಸಿಕ್ಕಿ ಗುಲಾಮಗಿರಿಗೆ ಗುರಿಯಾಗುತ್ತಾರೆ ಅನ್ನೋದು ಅವರಿಗೆ ಸರಿಯಾಗಿ ತಿಳಿದಿತ್ತು. ಈ ಸ್ವರಾಜ್ಯದ ಹೋರಾಟ ಒಂದೆಡೆ ಆದರೆ ಇತ್ತ ಪ್ರಜಾಪ್ರಭುತ್ವದ ಹೋರಾಟ ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಪ್ರಾರಂಭವಾಯಿತು. ಸ್ವತಂತ್ರ ಭಾರತದಲ್ಲಿ ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಬೇಕು ಮತ್ತು ಪ್ರಜೆಗಳಿಂದ ಆಯ್ಕೆಯಾದವರು ದೇಶವನ್ನು ಆಳಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಹೋರಾಟವನ್ನು ನಡೆಸಿದ್ರು.
ಈ ಹೋರಾಟದಲ್ಲಿ ಅನೇಕ ಬುದ್ಧಿವಂತ ಭಾರತೀಯರು ಜಾತಿ ಭೇದಗಳಿಲ್ಲದೆ ಡಾಕ್ಟರ್ BR ಅಂಬೇಡ್ಕರ್ ಜೊತೆ ನಿಂತರೆನ್ನುವುದು ಇತಿಹಾಸ. ಈಗ ಈ ದೇಶದಲ್ಲಿ ಪ್ರಜೆಗಳು ಸ್ವತಂತ್ರವಾಗಿ ಆಳುವ ದೊರೆಯನ್ನು ಆಯ್ಕೆ ಮಾಡುವ ಸ್ವತಂತ್ರ ದೇಶವಾಗಿ ಕಂಗೊಳಿಸುತ್ತಿದೆ. ಹೀಗೆ ಈ ದೇಶ ನಮ್ಮ ನೆಲ, ನಮ್ಮ ಜಲ, ನಮ್ಮ ಗಡಿ, ನಮ್ಮ ಭಾಷೆಗಳೆನ್ನುವ ರಾಷ್ಟ್ರ ಪ್ರಜ್ಞೆ ನಮ್ಮಲ್ಲಿ ಮೂಡಿಸಿದೆ. ಇದೇ ದೇಶದಲ್ಲಿ ನಮ್ಮ ಜನ ಅಂದ್ರೆ ನಾವೆಲ್ಲ ಭಾರತೀಯರು. ಇಲ್ಲಿಯ ಪ್ರತಿಯೊಬ್ಬ ಪ್ರಜೆಯು ನಮ್ಮವರು ಎನ್ನುವ ಪ್ರಜ್ಞೆಯನ್ನು ನಾವು ಬೆಳೆಸಿದರೆ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಟಗಾರರಿಗೆ ನಾವೆಲ್ಲ ನೀಡುವ ಗೌರವವಾಗಿದೆ. ದೇಶವೆಂದರೆ ಕೇವಲ ಬಾವುಟವಲ್ಲ, ಗಡಿಯಲ್ಲ, ಮಣ್ಣಲ್ಲ, ನಾವೆಲ್ಲರೂ ಸೇರಿದರೆ ದೇಶ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ತುಮಕೂರು.